ವರ್ಷಾಚರಣೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಲು ಮಂಗಳೂರಿನಲ್ಲಿ ಮತ್ತೊಂದು ವೇದಿಕೆ ಸಜ್ಜಾಗಿದೆ. ಮಂಗಳೂರಿನ ಹೋಟೆಲ್ ಮೋತಿಮಹಲ್ನಲ್ಲಿ ಡಿಸೆಂಬರ್ 31ರಂದು ಹೊಸ ವರ್ಷಾಚರಣೆ ನಡೆಯಲಿದೆ. ನ್ಯೂ ಇಯರ್ ಗಾಲಾ ಇವೆಂಟ್ ಮೂಲಕ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಲು ಅಪರೂಪದ ಅವಕಾಶವನ್ನು ಹೋಟೆಲ್ ಮೋತಿಮಹಲ್ ಒದಗಿಸಿಕೊಟ್ಟಿದೆ. ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತಿಸಲು ಮಂಗಳೂರಿನ ಹೋಟೆಲ್ ಮೋತಿಮಹಲ್ ಈ ಬಾರಿಯೂ ಅತ್ಯಪೂರ್ವವಾದ ಅವಕಾಶವನ್ನು ಒದಗಿಸಿದೆ. ಹೊಸ ವರ್ಷಾಚರಣೆಯ ಸಂಭ್ರಮ ಹಿನ್ನೆಲೆಯಲ್ಲಿ ಡಿಸೆಂಬರ್ 31ರಂದು ಸಂಜೆ 7:30ರಿಂದ ಮಂಗಳೂರಿನ ಫಳ್ನೀರ್ ರಸ್ತೆಯಲ್ಲಿರುವ ಹೋಟೆಲ್ ಮೋತಿಮಹಲ್ನ ಪೂಲ್ ಸೈಡ್ನಲ್ಲಿ ನ್ಯೂ ಇಯರ್ ಗಾಲಾ ಇವೆಂಟ್ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಮೋತಿಮಹಲ್ನ ಮ್ಯಾನೇಜರ್ ಕೆಎಂ ಹೆಗ್ಡೆಯವರು, ಈ ಬಾರಿಯೂ ನ್ಯೂ ಇಯರ್ ಸೆಲೆಬ್ರೇಷನ್ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯಲಿದೆ. ಡ್ಯಾನ್ಸ್, ಲೈವ್ ಮ್ಯೂಸಿಕ್, ಡಿಜೆ, ಗೇಮ್ಸ್, ಸರ್ಪ್ರೈಸ್ ಗಿಫ್ಟ್, ಬೆವರೇಜಸ್, ಬಫೆಟ್ ಡಿನ್ನರ್ ಜೊತೆಗೆ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ದೊರೆಯಲಿದೆ ಎಂದು ಹೇಳಿದರು. Arrange the ending of the 2019 and welcoming the 2020 New Year. We are celebrating one Gala event that is starting from around 7 o'clock to 12:30. Your support and all of the years you have given your support and the help for our institution, and we welcome all of you on behalf of this. Also, this year also we have your full support for our event and also publicity as well. ಇದೇ ವೇಳೆ ಮೋತಿ ಕಿಂಗ್ ಮತ್ತು ಮೋತಿ ಕ್ವೀನ್ ಎನ್ನುವ ಬೆಸ್ಟ್ ಕಪಲ್ ಆಯ್ಕೆ ಕೂಡ ನಡೆಯಲಿದೆ. ಮೋತಿ ಕ್ವೀನ್ ಗೋಲ್ಡ್ ಚೈನ್ ಮತ್ತು ಸ್ಯಾರಿ ಸೆಟ್, ಮೋತಿ ಕಿಂಗ್ ಸೂಟ್ ಲೆಂತ್ ಮತ್ತು ವಾಚ್ ಅನ್ನು ಬಹುಮಾನವಾಗಿ ಗಳಿಸಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಇನ್ನಿತರ ಆಕರ್ಷಕ ಉಡುಗೊರೆಗಳನ್ನು ಪಡೆಯುವ ಅವಕಾಶವೂ ಇದೆ ಎಂದು ಮೋತಿಮಹಲ್ನ ಬ್ಯಾಂಕ್ವೆಟ್ ಇನ್ಚಾರ್ಜ್ ದೀಪಕ್ ಮಾಹಿತಿಯನ್ನ ನೀಡಿದ್ರು. Raffles and lots of exciting prizes to be won. There will be selection of Moti King and Moti Queen that will be on the spot, and there will be a gala buffet with different types of cuisines, Indian, Chinese, continental, fusion. ಈ ವೇಳೆ ಮೋತಿಮಹಲ್ನ ಸೇಲ್ಸ್ ಮ್ಯಾನೇಜರ್ ಪ್ರಜಿತ್ ವಾರಿಯರ್ ಜೊತೆಗಿದ್ರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.